ತೋಟಬೆಂಗ್ರೆ ಮಹಾಜನ ಸಭಾ ವತಿಯಿಂದ ಪ್ರಯಾಣಿಕರ ಸಂಚಾರಕ್ಕಾಗಿ ನೀಡಿರುವ ಕುಮಾರಧಾರಾ ಪ್ರಯಾಣಿಕ ದೋಣಿ ಹಾಗೂ ಬೋಳೂರು ಸುಲ್ತಾನ್ ಬತ್ತೇರಿ ಬಳಿ ಬಂದರು ಒಳನಾಡು ಜಲಸಾರಿಗೆ ಇಲಾಖೆ ವತಿಯಿಂದ ನಿರ್ಮಿಸಿರುವ ಪ್ರಯಾಣಿಕರ ಕಿರು ಜೆಟ್ಟಿಯನ್ನು ರಾಜ್ಯ ಮೀನುಗಾರಿಕಾ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿ ಮಾತನಾಡಿದರು. ಹೊಯ್ಗೆ ಬಜಾರ್ ಹಾಗೂ ಮಲ್ಪೆಯಲ್ಲೂ ತಲಾ 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೇಲುವ ಜೆಟ್ಟಿ ನಿರ್ಮಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಮೀನುಗಾರರ ಭದ್ರತೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಕೃಷಿ ಮಾದರಿಯಲ್ಲೇ ಮೀನುಗಾರರ ಕುಟುಂಬಗಳಿಗೂ ಕ್ರೆಡಿಟ್ ಕಾರ್ಡ್ ನೀಡಲಾಗುವುದೆಂದರು. ಮೀನು ವ್ಯಾಪಾರ ಮಾಡುವರಿದ್ರೆ ಅಥವಾ ನಿಮ್ಮ ಮೀನು ಸಾಗಾಣಿಕೆ ಮಾಡುವರಿದ್ರೆ ಕೆಲವು ಬಾರಿ ಪಂಜರ ಕೃಷಿ ಅಂತ ಹೇಳ್ತೀರಿ, ಗಡ್ಡೆ ಮೀನು ಅಂತ ಕರಿತೇವೆ. ಇದನ್ನೆಲ್ಲವನ್ನ ಯಾವ ರೀತಿ ಮಾಡ್ತೀವಿ ಅವರಿಗೆ ಸುಮಾರು 1 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಮೂಲಕ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಈಗಾಗಲೇ ಸುಮಾರು 28,000 ಜನರ ಪೈಕಿ 4,000ಕ್ಕೂ ಮಿಕ್ಕಿ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಪ್ರಥಮ ಹಂತದಲ್ಲಿ 28,000 ಅಂತ ಯೋಚನೆ ಮಾಡಿದ್ದೇವೆ. ಮತ್ತೆ ಸಣ್ಣದ ತಾಂತ್ರಿಕ ತೊಂದರೆ ಏನಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಯಾವ ರೀತಿ ಕೃಷಿಕರಿಗೆ ಸಾಲ ಮನ್ನಾ ಮಾಡಿದ್ದೇವೋ ಅದೇ ರೀತಿ ನೇಕಾರರಿಗೆ ಸಾಲ ಮನ್ನಾ ಮಾಡಿದ್ದೇವೆ. ಮೀನುಗಾರಿಕೆ ಮಹಿಳೆಯರಿಗೂ ಸಾಲ ಮನ್ನಾ ಮಾಡಬೇಕು ಎನ್ನುವ ಬೇಡಿಕೆಗೆ 60 ಕೋಟಿ ರೂಪಾಯಿ ಸೀಮಿತಗೊಳಿಸಿ 23,000 ಜನರಿಗೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ 17, 18, 18, 19 ಸಾಲಿಗೆ ತೆಗೆದಂತ 50,000 ರೂಪಾಯಿಗೆ ಸೀಮಿತಗೊಳಿಸಿ ಸಾಲ ಮನ್ನಾವನ್ನು ಮಾಡಿದರು. ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ, ಹಳೆ ಬಂದರು ಪರಿಸರದಲ್ಲಿ 3ನೇ ಹಂತದ ಜೆಟ್ಟಿ ವಿಸ್ತರಣೆ ಕಾಮಗಾರಿ ಶೀಘ್ರವೇ ಆರಂಭವಾಗಲಿದೆ ಎಂದರು. ಎನ್ಜಿಟಿಯಿಂದ ಸ್ಥಗಿತಗೊಂಡಂತ 3ನೇ ಹಂತದ ಜೆಟ್ಟಿ ಇದು 22 ಕೋಟಿಯ ಜೆಟ್ಟಿ ಇದೆ. ಅದಕ್ಕೆ ಹಸಿರು ಪೀಠದ 10-11 ಕೋಟಿಯ ಹಸಿರು ಪೀಠದಿಂದ ಕೋರ್ಟ್ ಆರ್ಡರ್ ಇರುವಂತಹ ಕಾಮಗಾರಿಗಳನ್ನು ಒಳಪಟ್ಟು ಈ ಕಾಮಗಾರಿಗಳು ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿವಸಗಳಲ್ಲಿ ನಮ್ಮ ಸಚಿವರು ಅದನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿ ಕೊಡ್ತಾರೆ ಅಂತ ದೃಷ್ಟಿಯಲ್ಲಿ ವಿಶ್ವಾಸದಲ್ಲಿ ನಾನು ಹೇಳ್ತಾ ಇದ್ದೇನೆ. ಫೆರಿ ದೋಣಿ ಸೇವೆಯನ್ನು ಉದ್ಘಾಟಿಸಿದ ಸಚಿವರು ಸ್ವತಃ ದೋಣಿಯನ್ನು ಚಲಾಯಿಸಿದರು. ಈ ಸಂದರ್ಭ ಬೆಂಗರೆ ಎಸ್ಎಂಬಿ ಫೆರಿ ಸರ್ವಿಸ್ ಅಧ್ಯಕ್ಷ ಹೇಮಚಂದ್ರ ಸಾಲ್ಯಾನ್, ಸ್ಥಳೀಯ ಕಾರ್ಪೊರೇಟರ್ ಮುನಿಬ್ ಬೆಂಗ್ರೆ, ಮಹಾಸಭಾದ ಅಧ್ಯಕ್ಷ ಚೇತನ್ ಬೆಂಗ್ರೆ, ಮೊಗವೀರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.